ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುರಿಯುತ್ತಿದ್ದ ಭಾರೀ ಮಳೆಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಶಾಲೆಗೆ ರಜೆ ನೀಡಿದ್ರು. ಹಾಗಾಗಿ ಜಿಲ್ಲಾಧಿಕಾರಿಗೆ ಅಭಿನಂದನೆ ಸಲ್ಲಿಸಿ ವಿದ್ಯಾರ್ಥಿಗಳು ಮಾಡಿದ ವಿಡಿಯೋವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ವೈರಲ್ ಆಗಿತ್ತು. ಈ ವಿಷಯಕ್ಕೆ ಸಂಬಂಧಿಸಿ ಮಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸೌಹಾರ್ದ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಮಾತನಾಡಿದ್ದು, ನಗುನಗುತ್ತಾ ಮಕ್ಕಳೆಲ್ಲ ನನಗೆ ರಾತ್ರಿ ಕಾಲ್ ಮಾಡಿ ರಜೆ ಉಂಟಾ ಅಂತ ಕೇಳ್ತಾರೆ. ಶಾಲೆಗೆ ರಜೆ ಕೊಟ್ಟಿಲ್ಲ ಅಂದ್ರೆ ನನಗೆ ನಿದ್ದೆನೆ ಬರಲ್ಲ ಎಂದರು. ದಕ್ಷಿಣ ಧ್ರುವ ತಾರೆಯು ನೀನೇ, ನಮಗೆಂದೆಂದು ನಾಯಕ ನೀನೇ, ದಕ್ಷಿಣ ಧ್ರುವದ ತಾರೆಯು ನೀನೇ, ಅಭಿಮಾನಿ ಬಳಗದ ಹೃದಯವು ನೀನೇ. ಮಕ್ಕಳೆಲ್ಲ ತಮಾಷೆಗೆ ವಿಡಿಯೋ ಎಲ್ಲ ಮಾಡಿದ್ರೆ ಎಂಜಾಯ್ ಮಾಡಿದ್ರೆ ಅಥವಾ ಸೀರಿಯಸ್ ಆಗಿ ನೀವು ಅದನ್ನ ಇದು ಹೇಳ್ತೀರಿ. ಅದಕ್ಕೆ ಮುಂಚೆ 3 ದಿವಸ ಹಿಂದೆ ಅಕ್ಕಪಕ್ಕ ಜಿಲ್ಲೆಗಳಲ್ಲಿ ರಜಾ ಕೊಟ್ಟರು, ನಾವು ಕೊಟ್ಟಿಲ್ಲ ಅವತ್ತು. ಯಾಕಂದ್ರೆ ನಮ್ಮಲ್ಲಿ ರೆಡ್ ಅಲರ್ಟ್ ಇರ್ಲಿಲ್ಲ, ಆರೆಂಜ್ ಎಲ್ಲೋ ಅಷ್ಟೇ ಇತ್ತು. ಬಟ್ ಅವತ್ತು ಮಳೆ ಬಂತು. ಈಗ ಹೆಂಗಂದ್ರೆ ನಾವು ಅದನ್ನೇ ಹೇಳ್ತಿದ್ವಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮಿಟಿಗೇಷನ್ ಮೆಷರ್ ಇದೊಂದು ಹಾಕ್ಬಿಡುವ. ನಾವು ಹಾಲಿಡೇ ಕೊಟ್ರೆ ಮಳೆ ಬರ್ತಾ ಇಲ್ಲ, ಮಳೆ ತಡೆಗಟ್ಟಬೇಕಂದ್ರೆ ಆದ್ರೆ ಈ ಸರಿ ನಿಮ್ದು ಮಾತ್ರ ಒಳ್ಳೆ ಇದಿದೆ, ಭವಿಷ್ಯ ಕರೆಕ್ಟ್ ಇತ್ತು. ಇಲ್ಲ, ಅದು ಬೇಸ್ಡ್ ಆನ್ ರೆಡ್ ಅಲರ್ಟ್ ಕೊಟ್ಟಿದ್ವಿ. ಯಾವತ್ತು ಕೊಟ್ಟಿಲ್ಲ. ನನಗೆ ರಾತ್ರಿ ಇಡೀ ರಾತ್ರಿ ಮಕ್ಕಳೇ ಮಾಡ್ತಾರೆ, ಚಂದ ಮಾತಾಡ್ತಾರೆ. ಎಷ್ಟು ಚಂದ ಮಾತಾಡ್ತಾರೆ ಅಂದ್ರೆ ನಮಗೆ ಕೊಡ್ಬೇಕು ಅನ್ಸುತ್ತೆ. ಮಾಡ್ತಾರೆ, ರಾತ್ರಿ ಪೂರ್ತಿ ಮಾಡ್ತಾರೆ, ಬೆಳಗ್ಗೆ 4 ಗಂಟೆಯಿಂದ ಮಾಡ್ತಾರೆ. ನಾವು ಮಳೆ ಬರುವ ಟೈಮ್ ಇರೋದ್ರಿಂದ ನಾನು ರಾತ್ರಿ ಬೆಳಗ್ಗೆ ಬಂದ್ರು ಸಹ ನಾನು ಕಾಲ್ ಎತ್ತೀನಿ. ಯಾಕಂದ್ರೆ ಏನೋ ಎಮರ್ಜೆನ್ಸಿ ಇರ್ಬೋದು ಅಂತ ನಮ್ಗೆ ಗೊತ್ತಾಗಲ್ಲ.